ನಮಸ್ತೆ ವೀಕ್ಷಕರೇ, ಈ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮೀ ಬಾರಮ್ಮ ಡೈರೆಕ್ಟರ್ಸ್ಗೆ ಏನಾಗಿದೆ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಕತೆನೇ ಇಲ್ವಾ, ಮುಂದೆ ಕತೆ ಬರೆಯೋಕ್ಕೆ ಬರ್ತಾ ಇಲ್ವಾ ಏನೋ ನನಗೆ ಗೊತ್ತಿಲ್ಲ. ಅವ್ರ ಕತೆ ಮುಂದೆ ಹೋಗ್ತಾನೆ ಇಲ್ಲ, ಅಲ್ಲೇ ಗಿರ್ಗಿಟ್ಲೆ ಹೊಡ್ಕೊಂಡು ಅಲ್ಲೇ ಸುತ್ತುತ್ತಾ ಇದೆ ಹೊರತು ಒಂಚೂರೂ ಕೂಡ ಮುಂದೆ ಹೋಗ್ತಾ ಇಲ್ಲ. ವೀಕ್ಷಕರಿಗೆ ಬೋರ್ ಆಗಿಬಿಟ್ಟಿದೆ ಈ ಸೀರಿಯಲ್ ನೋಡೋಕ್ಕೆ. ಕೆಲವರು ಹೋಗ್ಲಿ ಪಾಪ, ಫಸ್ಟ್ ನೋಡ್ಬಿಟ್ಟಿದ್ದೀವಿ ಇನ್ನೇನು ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಯಾರು ಈ ಸೀರಿಯಲ್ನ ನೋಡ್ತಾ ಇಲ್ಲ. ಅದ್ರ TRP ಕೂಡ ಇಲ್ವೇ ಇಲ್ಲ. ಜಿ ಕನ್ನಡದಲ್ಲಿ ಅದೇ ಟೈಮಿಗೆ ಒಳ್ಳೆ ಒಳ್ಳೆ ಧಾರಾವಾಹಿ ಬರುತ್ತೆ, ಅದನ್ನು ನೋಡ್ತಾ ಇದ್ದಾರೆ ಅಷ್ಟೇ. ಭಾಗ್ಯಲಕ್ಷ್ಮಿಯಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಥರ ಯಾರೇನೇ ಮಾಡಿದ್ರು ತಕ್ಷಣ ಅದು ಗೊತ್ತಾಗ್ತಿತ್ತು, ಆ ರೀತಿ ಹೋಗ್ತಾ ಇತ್ತು ಧಾರಾವಾಹಿ. ಆದರೆ ಈಗೇನಾಗ್ತಾ ಇದೆ, ತಾಂಡವ್ ವಿಷಯ ಇನ್ನೂ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಕೆಲವ್ರಿಗೆ ಗೊತ್ತಾದ್ರೂ ಅವರು ಹೇಳೋದಿಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ, ಆ ರೀತಿ ತೋರಿಸ್ತಾ ಇದ್ದಾರೆ. ತಾಂಡವ್ ಅಂತೂ ಸಿಕ್ಕಾಕೊಳ್ಳೋದೇ ಇಲ್ಲ. ತಾಂಡವ್ ಸಿಕ್ಕಾಕೊಳ್ಳೋ ಥರ ಮಾಡಿ ಬೇರೆ ಕತೆ ಮಾಡ್ಬೋದಲ್ವಾ, ಶ್ರೇಷ್ಠನ್ ಮದುವೆ ಆಗಿ ಅವಳ ಬಗ್ಗೆ ಅವನಿಗೆ ಗೊತ್ತಾಗಿ ಬೇರೆ ಏನಾದರೂ ಮಾಡ್ಬೋದಪ್ಪ. ಅದು ಬಿಟ್ಟು ಎಷ್ಟೋ ಸಲ ಇನ್ನೇನು ಈಗ ಗೊತ್ತಾಯ್ತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಯ್ತು, ನಾಳೆ ಗೊತ್ತಾಗುತ್ತೆ, ನಾಡಿದ್ದು ಗೊತ್ತಾಗುತ್ತೆ ಅಂತ ವೀಕ್ಷಕರು ಕಾಯ್ತಾ ಇದ್ದಾರೆ. ಆದರೆ ತಾಂಡವ್ ಶ್ರೇಷ್ಠ ವಿಷಯ ಮಾತ್ರ ಗೊತ್ತಾಗ್ತಾನೆ ಇಲ್ಲ. ಶ್ರೇಷ್ಠನೇ ತಾಂಡವ್ ಗರ್ಲ್ ಫ್ರೆಂಡು ಮದುವೆ ಆಗ್ಬೇಕಂತಿದ್ದಾಳೆ, ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಅವರು ಕುಸುಮಂಗೂ ಸಿಕ್ಕಿದ್ದಾರೆ, ಇನ್ಯಾರೋ ಡೂಪ್ಲಿಕೇಟ್ ಅಪ್ಪ ಅಮ್ಮ ಇದ್ದಾರೆ. ಇಷ್ಟೊಂದು ವಿಷಯ, ಕುಸುಮನ್ ಮನೆಯಲ್ಲಿ ಕಳ್ತನ ಮಾಡಿದ್ದಾರೆ, ಅವರೇ ಬಂದ್ ಮಾಡಿರೋದು. ಮತ್ತೆ ಸುನಂದಂಗೂ ಗೊತ್ತಾಗಿದೆ, ಪೂಜಂಗ್ ಗೊತ್ತಾಗಿದೆ. ಇವ್ರಿಗೆಲ್ಲ ಗೊತ್ತಿದ್ದು ತಾಂಡವ್ ಮಾತ್ರ ಸಿಕ್ಕಾಕೊಳ್ತಾನೆ ಇಲ್ಲ. ಇದೊಂದು ಬೇಜಾರು ಭಾಗ್ಯಲಕ್ಷ್ಮಿ ವೀಕ್ಷಕರಿಗೆ ತುಂಬ ಇದೆ. ಅವರಿಗೆ ನೋಡೋಕ್ಕೆ ಬೇಜಾರು ಅನಿಸ್ತಾ ಇದೆ. ಬರೀ ಇದೇ ಸ್ಟೋರಿ ಅದೇ ಸ್ಟೋರಿ ಅಲ್ಲೇ ಸುತ್ತುತ್ತಾ ಇದೆ. ಬಿಟ್ರೆ ಭಾಗ್ಯ ಸ್ಕೂಲಲ್ಲಿ ತನ್ವಿದು ಅವಳದು ಆ ಪ್ರಿನ್ಸಿಪಲ್ ಮ್ಯಾಮ್ದು ಗಲಾಟೆ ಅಷ್ಟೇ, ಇನ್ನೇನು ಕತೆ ಇಲ್ಲ. ಭಾಗ್ಯಲಕ್ಷ್ಮಿ ಟೀಮಲ್ಲಂತೂ ಇನ್ನೇನು ಕತೆ ಇಲ್ಲ. ಇನ್ನು ಲಕ್ಷ್ಮೀ ಬಾರಮ್ಮ ಏನಾಗ್ತಿದೆ ಅಂತ ನೋಡೋದಾದ್ರೆ ಅದ್ರದ್ದು ಅದೇ ಕತೆ, ಅದು ಅಷ್ಟೇ. ಇನ್ನೇನು ವೈಷ್ಣವ್ಗೆ ಗೊತ್ತಾಗುತ್ತೆ, ಅಮ್ಮನ ಬಗ್ಗೆ ಗೊತ್ತಾಗೇ ಬಿಡ್ತು. ಆದರೆ ಅಷ್ಟೊತ್ತಿಗೆ ಕಾವೇರಿ ಇನ್ನೇನೋ ಪ್ಲ್ಯಾನ್ ಮಾಡಿ ಇನ್ನೇನೋ ಮಾಡಿಬಿಡ್ತಾಳೆ. ಕಾವೇರಿ ವಿಷಯ ಯಾರಿಗೂ ಗೊತ್ತಾಗಲ್ಲ, ಗೊತ್ತಾದ್ರೂ ಯಾರು ಏನೂ ಮಾಡೋದೇ ಇಲ್ಲ. ಕಾವೇರಿ ಒಳ್ಳೆಯವಳು ಆಗೋದೇ ಇಲ್ಲ. ಕೀರ್ತಿ ಅವಳದೇನೇನೋ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ, ಇವರಿಬ್ಬರನ್ನ ಬೇರೆ ಮಾಡೋಕ್ಕೆ ಮಾಡ್ತಾ ಇರ್ತಾಳೆ, ಅದು ಆಗಲ್ಲ. ಅವಳು ಸುಮ್ಮನೆ ಇರೋದು ಇಲ್ಲ. ಅದೇ ಸ್ಟೋರಿ, ಕಾವೇರಿ, ಕೀರ್ತಿ, ಲಕ್ಷ್ಮಿ, ವೈಷ್ಣವ್, ಇಷ್ಟೇ ಸ್ಟೋರಿ. ಮದುವೆ, ಇವ್ರ ಲವ್ ಬ್ರೇಕಪ್. ಕೀರ್ತಿಗೆ ವೈಷ್ಣವ್ ಬೇಕು, ವೈಷ್ಣವ್ಗೆ ಲಕ್ಷ್ಮಿ ಬೇಕು, ಕಾವೇರಿಗೆ ವೈಷ್ಣವ್ ಬೇಕು, ಮಗ ಬೇಕು, ಸೊಸೆ ಬೇಡ. ಇಷ್ಟೇ ಸ್ಟೋರಿ ಬಿಟ್ರೆ ಬೇರೆ ಏನು ಸ್ಟೋರಿ ಇಲ್ಲ. ಬೇರೆ ಅಲ್ಲಿ ಮನೇಲಿ ಇದ್ದವರೆಲ್ಲ ವೇಸ್ಟ್, ಅವ್ರದ್ದೇನು ಸ್ಟೋರಿನೇ ಇಲ್ಲ. ಅಲ್ಲೊಂದ್ಸಲಿ ಇಲ್ಲೊಂದ್ಸಲಿ ಆಗಾಗ ಸುಪ್ರೀತಾ ಇರ್ತಾಳೆ, ಅದು ವೀಕ್ಷಕರಿಗೆ ಇಷ್ಟ ಆಗ್ತಿದೆ. ಆ ಕ್ಯಾರೆಕ್ಟರ್ ಈಗ ಸುಪ್ರೀತಾ ಕ್ಯಾರೆಕ್ಟರ್ ಈಗ ವೀಕ್ಷಕರಿಗೆ ಇಷ್ಟ ಆಗ್ತಿದೆ. ಆದರೆ ಅದನ್ನು ಹೈಲೈಟ್ ಮಾಡ್ತಾನೆ ಇಲ್ಲ. ಈ 4 ಕ್ಯಾರೆಕ್ಟರ್ನ ಮಾತ್ರ ಹೈಲೈಟ್ ಮಾಡಿ ಅದೇ ಸ್ಟೋರಿ, ಅವ್ರನ್ನೂ ಹೈಲೈಟ್ ಮಾಡಲಿ, ಬಟ್ ಸ್ಟೋರಿ ಏನೂ ಇಲ್ಲ. ಅವರಿಬ್ಬರನ್ನ ಬೇರೆ ಮಾಡೋಕ್ಕೆ ಕೀರ್ತಿ ಹೋಗ್ತಾಳೆ, ಫೇಲ್ ಆಗ್ತಾಳೆ. ಕಾವೇರಿ ಸಿಕ್ಕಾಕೋತಾಳೆ, ಮತ್ತೆ ಅದೇ ಕಂಟಿನ್ಯೂ ಮಾಡ್ತಾಳೆ. ಅಷ್ಟೇ ಬಿಟ್ಟರೆ ಬೇರೆ ಏನು ಲಕ್ಷ್ಮೀ ಬಾರಮ್ಮದಲ್ಲಿ ಬೇರೆ ಏನೂ ಸ್ಟೋರಿ ಇಲ್ಲ. ಹೇಗೆ ವೀಕ್ಷಕರಿಗೆ ಹೇಗೆ ಇಷ್ಟ ಆಗುತ್ತೆ ಈ ರೀತಿ ಇದ್ದರೆ? ಏನಾದರೂ ಇರಬೇಕಲ್ವಾ ಒಂಚೂರು ಕ್ಲಾರಿಟಿ ಅನ್ನೋದು. ಧಾರಾವಾಹಿ ನೋಡೋರ್ಗೂ ಒಂಚೂರು ಖುಷಿ ಆಗಬೇಕಲ್ವಾ. ಈ ರೀತಿ ಬೋರಿಂಗ್ ಆಗಿದ್ರೆ ಯಾರು ನೋಡ್ತಾರೆ? ಬೈಕೊಂಡು ನೋಡ್ತಾರೆ ಅಷ್ಟೇ. ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಯಾವುದೇ ಪ್ರೋಮೋ ಬರಲಿ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮೀ ಬಾರಮ್ಮದಲ್ಲಿ, ಅದ್ರ ಕಮೆಂಟ್ಸ್ನೇ ನೀವು ಹೋಗಿ ಚೆಕ್ ಮಾಡ್ಬೋದು. ಎಲ್ಲ ಬೈದು ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ದಿನ ಇದೇ ಆಯಿತು, ಬೇರೆ ಏನೂ ಸ್ಟೋರಿ ಇಲ್ಲ, ಹೊಸತನ ಇಲ್ಲ ಅಂತ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ಆದರೂ ಡೈರೆಕ್ಟ್ರು ಅದನ್ನ ಯಾವ್ದನ್ನೂ ಅಬ್ಸರ್ವೇ ಮಾಡ್ತಾ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಅದೇ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. TRPನೂ ಬಿದ್ದೋಗಿದೆ, ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೋತಾ ಇಲ್ಲ. ನಿಮ್ಗೇನನ್ಸುತ್ತೆ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಬಗ್ಗೆ? ಏನು ಚೇಂಜಸ್ ಆಗಬೇಕು, ಅಥವಾ ನಿಮಗೆ ಇಷ್ಟ ಆಗ್ತಾ ಇದೆಯಾ, ಅಥವಾ ಸೀರಿಯಲ್ ಕ್ಲೋಸ್ ಆದರೂ ಪರವಾಗಿಲ್ವಾ, ಅಥವಾ ನೀವು ಜಿ ಕನ್ನಡ ಸೀರಿಯಲ್ ಏನಾದ್ರು ನೋಡ್ತಾ ಇದ್ದೀರಾ? ಈಗ ಮೊದಲಿಂದನೂ ಚೆನ್ನಾಗಿರಲಿಲ್ಲ ಸೀರಿಯಲ್ ಅಂದರೆ ಅದು ಒಂಥರ. ಆದರೆ ಮೊದಲು ಸಿಕ್ಕಾಪಟ್ಟೆ ಹೈಪ್ ಕೊಟ್ಟು ತುಂಬ ಚೆನ್ನಾಗಿ TRP ಬಂದು ಚೆನ್ನಾಗೇ ಬರ್ತಾ ಇತ್ತು ಧಾರಾವಾಹಿ. ಈಗ ಈ ಥರ ಹಾಳಾಗ್ತಾ ಇರೋದನ್ನ ನೋಡೋಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಅದಕ್ಕೆ ಈ ಸ್ಟೋರಿ ಮಾಡಿದ್ದು. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.